ಅವ್ರದ್ದು ಕುಡಿಯುವುದು, ಡ್ಯಾನ್ಸು, ಅದು ಇದೆಲ್ಲ ನೋಡಿ ನೋಡಿ ನಮಗೆಲ್ಲ ಸಾಕಾಗಿದೆ. ಭಯ್ಯ 2 ಗಂಟೆಗೆ ನಮಗೆಲ್ಲ ನಮ್ಮ ಒಂದು ಬೇಡಿಕೆ. ಯಾಕಂದರೆ ಇಡೀ ಸಾಂಸ್ಕೃತಿಕವಾಗಿ ಮುಂದುವರೆದಂಥ ಪ್ರದೇಶವನ್ನು ನಾವು ಎಂದಿಗೂ ಕೊನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಉಡುಪಿಯ ಪಡುಕೆರೆ ಕಡಲ ತೀರದಲ್ಲಿ ಪ್ರವಾಸಿಗರನ್ನು ಸ್ಥಳೀಯರು ಓಡಿಸಿದ್ದಾರೆ. ವಾರದ ಹಿಂದೆ ಹೋಮ್ ಸ್ಟೇ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಸಮುದ್ರ ವಿಹಾರಕ್ಕೆ ಬಂದ ಯುವಕ ಯುವತಿಯರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಇದು. ಪಡುಕೆರೆ ಬೀಚ್ನಲ್ಲಿ ತಡರಾತ್ರಿ ವೇಳೆ ಪಾರ್ಟಿಯಲ್ಲಿ ನಿರತರಾಗಿದ್ದ 5 ಮಂದಿ ಯುವಕ ಯುವತಿಯರು ಸ್ಥಳೀಯರ ಕಣ್ಣಿಗೆ ಬಿದ್ದಿದ್ದಾರೆ. ಇದನ್ನು ಗಮನಿಸಿದ ಪಡುಕೆರೆ ಗ್ರಾಮಸ್ಥರು ಬೀಚ್ ಬಿಟ್ಟು ತೆರಳುವಂತೆ ಹೇಳಿದ್ದಾರೆ. ಯುವಕ ಯುವತಿಯರು ತಕ್ಷಣ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇತ್ತೀಚೆಗೆ ಈ ಭಾಗದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ದೂರುಗಳು ಬರತೊಡಗಿದ್ದವು. ವಾರದ ಹಿಂದೆಯಷ್ಟೇ ಹೋಮ್ ಸ್ಟೇ ವಿರುದ್ಧ ಸಭೆ ನಡೆಸಿ ಶಾಸಕರಿಗೆ ಮತ್ತು ಪೊಲೀಸರಿಗೆ ಸ್ಥಳೀಯರು ಮನವಿ ಸಲ್ಲಿಸಿ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕುವಂತೆ ಮನವಿ ಸಲ್ಲಿಸಿದ್ದರು. ಬೀಚ್ನಲ್ಲಿ ಸಂಜೆ ನಂತರ ವಿಹಾರ ಓಡಾಟ, ಬೀಚ್ ರಸ್ತೆಯಲ್ಲಿ ಸಂಚಾರ ಮಾಡಬಾರದು ಎಂದು ಬೋರ್ಡ್ ಅಳವಡಿಸಲಾಗಿದೆ. ಗ್ರಾಮಸ್ಥರು ಬೀಚ್ಗೆ ಬರುವ ಪ್ರವಾಸಿಗರನ್ನ ವಿಚಾರಣೆ ನಡೆಸಿದ್ದು ವಾಪಸ್ ತೆರಳುವಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರವಾಸಿಗರಿಂದ ಸಂಸ್ಕೃತಿಗೆ ಧಕ್ಕೆಯಾಗುತ್ತಿದೆ. ಸಭ್ಯರು ಓಡಾಟ ನಡೆಸಲು ಕಷ್ಟವಾಗುತ್ತದೆ ಎಂಬ ಆರೋಪಗಳು ಕೇಳಿಬರುತ್ತಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕು ಅಂತ ಜಿಲ್ಲಾಡಳಿತ ಸರ್ಕಾರ ಹೇಳುತ್ತಿದೆ. ಆದರೆ ಪಡುಕೆರೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ಹಲ್ಲೆ ನಡೆಸುವಂತದ್ದು ನಿಲ್ಲಬೇಕು. ಹೋಮ್ ಸ್ಟೇ, ರೆಸಾರ್ಟ್ ವಿರೋಧ ಮಾಡುವುದಕ್ಕೆ ತಡೆ ಒಡ್ಡಬೇಕು. ಕಾನೂನುಬದ್ಧವಾಗಿ ಬೀಚ್ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅವಕಾಶ ನೀಡಬೇಕು. ಮಲ್ಪೆ ಪಡುಕೆರೆ ಬೀಚ್ನಲ್ಲಿ ನೈತಿಕ ಪೊಲೀಸ್ಗಿರಿ ನಡೆದರೆ ಜಿಲ್ಲೆಗೆ ಬರುವ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗುತ್ತದೆ. ಬೀಚ್ನಲ್ಲಿ ವ್ಯಾಪಾರ ವಹಿವಾಟಿಗೆ ಹೊಡೆತ ಉಂಟಾಗುತ್ತಿದೆ. ನೈತಿಕ ಪೊಲೀಸರ ವಿರುದ್ಧ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಒತ್ತಾಯವೂ ಕೇಳಿಬರುತ್ತಿದೆ. ಒಟ್ಟಿನಲ್ಲಿ ಬೀಚ್ನಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ, ಪ್ರವಾಸಿಗರಿಗೆ ಅವಕಾಶ ನೀಡಬಾರದು ಎಂದು ಒಂದು ಕಡೆಯಿಂದ ಹೋರಾಟ ನಡೆದರೆ ಬರ್ತಿತ್ತು 8 ಗಂಟೆಗೆ ಮನೆಗೆಲ್ಲ ಹೋಗ್ತಾ ಇದ್ರು, ಯಾರು ಮತ್ತೆ ನಿಲ್ಲಿಲ್ಲ. ಇಲ್ಲಿ ಇಷ್ಟು ಗೆಸ್ಟ್ ಹೌಸ್ ಎಲ್ಲ ಆಗಿದೆ. ಈಗ ಆ ವಿಷಯದಲ್ಲಿ ಗೆಸ್ಟ್ ಹೌಸಲ್ಲಿ ಅವ್ರದ್ದು ಕುಡಿಯುವುದು, ಡ್ಯಾನ್ಸು, ಅದು ಇದೆಲ್ಲ ನೋಡಿ ನೋಡಿ ನಮಗೆಲ್ಲ ಸಾಕಾಗಿದೆ. ಎಷ್ಟು ನಾವು ಕಂಪ್ಲೇಂಟ್ ಮಾಡಿದ್ರಿ ಎಂಥ ಪ್ರಯೋಜನ ಆಗಲಿಲ್ಲ. ಆದರೆ ಇಲ್ಲಿ ಹೇಳ್ತಿದ್ದೇವೆ, ಇದಕ್ಕೊಂದು ಪರಿಹಾರ ಸಿಗಲೇಬೇಕು. ನಮಗೆ ಸಿಗಲೇಬೇಕಂದ್ರೆ ಸಿಗಲೇಬೇಕು. ಇಲ್ಲದಿದ್ದರೆ ನಾವು ಯಾವುದಕ್ಕಾದರೂ ಇಳಿತೇವೆ. ಯಾವುದು ಹೋರಾಟ ಬೇಕು ನಾವು ಅದಕ್ಕೆಲ್ಲ ಇಳಿತೇವೆ. ಶಾಸಕರನ್ನು ಕರೆದು ಅವ್ರ ಮುಖಾಂತರನೇ ನಮ್ಮದು ಏನು ಮನವಿ ಇದೆ, ಏನು ಬೇಡಿಕೆ ಇದೆ ಅದನ್ನು ಸಲ್ಲಿಸಿ ಅದನ್ನು ನಾವು ಹೋರಾಟ ಮುಖಾಂತರ ನಡೆದು ಈ ಎಲ್ಲ ಹೋಮ್ ಸ್ಟೇ ಏನು ಅನಧಿಕೃತ ಇದೆ, ಅಧಿಕೃತವಾಗಿರುವಂಥದ್ದು ಮುಚ್ಚಬೇಕು, ಅನಧಿಕೃತವಾಗಿರುವಂಥದ್ದು ಮುಚ್ಚಬೇಕು, ಎಲ್ಲವೂ ಮುಚ್ಚಬೇಕು ಅಂತ ನಮ್ಮ ಒಂದು ಬೇಡಿಕೆ. ಯಾಕಂದರೆ ಇಡೀ ಸಾಂಸ್ಕೃತಿಕವಾಗಿ ಮುಂದುವರೆದಂಥ ಪ್ರದೇಶವನ್ನು ನಾವು ಎಂದಿಗೂ ಕೊನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಮತ್ತೊಂದು ಕಡೆಯಿಂದ ಬೀಚ್ ಪ್ರವಾಸೋದ್ಯಮ ನಂಬಿ ವ್ಯಾಪಾರ ವಹಿವಾಟು ನಡೆಸಿ ಜೀವನ ನಡೆಸುವ ವರ್ಗ ನೈತಿಕ ಪೊಲೀಸ್ಗಿರಿಗೆ ಕಡಿವಾಣ ಹಾಕಲು ಒತ್ತಾಯಿಸಿದ್ದಾರೆ. ಊರು ಸರ್ವಸಂಘ ಸಂಸ್ಥೆ ಅಂತ ಉಂಟು. ಒಂದು ಹೋಮ್ ಸ್ಟೇ ಮಾಡುವವರಿಗೆ ಒಂದು ರೂಲ್ಸ್ ಅಂತ ಹಾಕಲಿ. ನೀವು ನಮ್ಮ ಊರಲ್ಲಿ ಹೋಮ್ ಸ್ಟೇ ಮಾಡ್ತಿದ್ದೀರಾ, ನಮ್ಮ ಊರಲ್ಲಿ ನೀವು ಹೋಮ್ ಸ್ಟೇ ಮಾಡಬೇಕಾದ್ರೆ ನಮ್ಮ ಊರಿನ ಕಾಯ್ದೆ ಕಾನೂನು ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿದರೆ ನಾವು ಒಂದು ಎಂಥರದೇ ರೂಲ್ಸ್ ಇಲ್ಲಿ ನಾವು ಫಾಲೋ ಮಾಡಲಿಕ್ಕೆ ರೆಡಿ ಇದ್ದೇವೆ. ಇದು ಅದಲ್ಲ, ನೀವು ಮಾಡೋದೇ ಬೇಡ, ನೀವು ಬಂದು ಮಾಡಿ ಅಂತ ಹೇಳಿದ್ರೆ ನಾವು ಇಲ್ಲಿ ಲಕ್ಷಗಟ್ಟಲೆ ನಾವು ಇದು ಮಾಡಿ ನಾವೆಂತ ಮಾಡಲಿಕ್ಕಾಗ್ತದೆ. ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಗ್ಗೆ ಸೂಕ್ತ ನಿಯಮ ರೂಪಿಸುವ ಅವಶ್ಯಕತೆ ಇದೆ.